ಕನ್ನಡತಿ ಒಂದು ಅದ್ಭುತವಾಗಿ ಪ್ರಸಾರವಾಗುತ್ತಿರುವಂಥ ಧಾರಾವಾಹಿ. ಇದರಲ್ಲಿ ಹೀರೋ ಮತ್ತು ಹೀರೋಯಿನ್ ಅಂದರೆ ಹರ್ಷ ಮತ್ತು ಭುವಿ ಎಷ್ಟು ಫೇಮಸ್ ಆಗಿದ್ದರು, ಅದೇ ರೀತಿ ಇನ್ನಿತರೆ ಪಾತ್ರಧಾರಿಗಳು ಕೂಡ ಫೇಮಸ್. ಅದರಲ್ಲೂ ಹರ್ಷನ ತಾಯಿ ಅಮ್ಮಮ್ಮ ರತ್ನಮ್ಮಲ ಅವರ ಪಾತ್ರ ಅಂತೂ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಈ ರತ್ನಮ್ಮಲವನ್ನ ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಾರೆ ಅಂದರೆ ಹೀರೋ ಮತ್ತು ಹೀರೋಯಿನ್ ಪ್ರಮುಖ ಸ್ಥಾನವನ್ನು ಇವ್ರಿಗೂ ಕೂಡ ನೀಡಿದ್ದಾರೆ. ಧಾರಾವಾಹಿಯಲ್ಲಿ ಇವರದ್ದು ಕೂಡ ಒಂದು ಪ್ರಮುಖ ಸ್ಥಾನ, ಲೀಡ್ ರೋಲ್ನಲ್ಲಿ ಇವರು ಕೂಡ ನಟನೆ ಮಾಡ್ತಿದ್ದಾರೆ. ಬಹು ಬೇಡಿಕೆಯಲ್ಲಿರುವಂಥ ನಟಿ. ಈ ಧಾರಾವಾಹಿಯಿಂದ ಸಿಕ್ಕಾಪಟ್ಟೆ ಫೇಮಸ್ ಆದರೂ ಸಿನಿಮಾಗಳಲ್ಲೂ ಕೂಡ ನಟಿಸಲು ಶುರು ಮಾಡಿದ್ದಾರೆ. ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ಗಳು ಕೂಡ ಅವರಿಗೆ ಸಿಗ್ತಾನೆ ಇರುತ್ತೆ. ಇನ್ನು ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಧಾರಾವಾಹಿಯಿಂದ ಹೊರಬರುತ್ತಿದ್ದಾರೆ ರತ್ನಮ್ಮಲ ಅವರು. ಈಗಿನ ಸುದ್ದಿಗಳು ಈಗ ಬಹಳಷ್ಟು ವೈರಲ್ ಆಗುತ್ತಿದೆ. ಇನ್ನು ಧಾರಾವಾಹಿ ಆರಂಭದಿಂದಲೂ ಕೂಡ ರತ್ನಮ್ಮಲ ಅವರಿಗೆ ಆರೋಗ್ಯದ ಸಮಸ್ಯೆ, ಹೃದಯ ಸಂಬಂಧ ಎಲ್ಲವನ್ನೂ ಕೂಡ ತೋರಿಸುತ್ತಿದ್ದಾರೆ. ಸೊ ಹೀಗಾಗಿ ಇವರು ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ, ಧಾರಾವಾಹಿಯಿಂದ ಹೊರಗೆ ಬರ್ತಾರೆ. ಧಾರಾವಾಹಿಯಲ್ಲಿ ಇವರ ಕತೆ ಅರ್ಧಕ್ಕೆ ಮುಕ್ತಾಯವಾಗುತ್ತೆ. ಇವರು ಇನ್ಮೇಲೆ ನಟಿಸುವುದಿಲ್ಲ, ಈಗಿಂದೆಲ್ಲ ಸುದ್ದಿಗಳು ಹರಿದಾಡುತ್ತಿದೆ. ಸೊ ಒಟ್ಟಿನಲ್ಲಿ ಇವರ ಪಾತ್ರವನ್ನು ನಿರ್ದೇಶಕರು ಉಳಿಸಿಕೊಳ್ತಾರಾ ಅಥವಾ ಮುಂದೆ ಏನಾದರೂ ಕಥೆಯನ್ನು ಜೋಡಿಸಿ ಮುಂದೆ ಸಾಗಿಸುತ್ತಾರಾ, ಇವರ ಪಾತ್ರ ಇರುತ್ತೆ, ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಹೌದು, ಬಹಳಷ್ಟು ಜನ ಇವರನ್ನು ಇಷ್ಟಪಟ್ಟು ಇವ್ರಿಗೋಸ್ಕರನೇ ಧಾರಾವಾಹಿಯನ್ನು ವೀಕ್ಷಣೆ ಮಾಡ್ತಿರೋದು. ಇವರು ಅಕಸ್ಮಾತ್ ಏನಾದರೂ ಧಾರಾವಾಹಿಯನ್ನು ಬಿಟ್ಟರೆ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಕಥೆಯನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೋ ನಿರ್ದೇಶಕರು ಕಾದು ನೋಡಬೇಕು. ಒಟ್ಟಿನಲ್ಲಿ ಧಾರಾವಾಹಿಯಲ್ಲಿ ತೋರಿಸಿರುವ ಹಾಗೆ ರತ್ನಮ್ಮಲ ಅವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ. ಸೊ ಹೀಗಾಗಿ ಇವರ ಪಾತ್ರವನ್ನು ಕಥೆಯಲ್ಲಿ ಮಧ್ಯದಲ್ಲಿ ಅಂತ್ಯ ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ.